ಠಾಣೆಯಲ್ಲಿ ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯು ಭಾಷಾ ವಿವಾದ ಸಂಬಂಧದ ರ್ಯಾಲಿಯಲ್ಲಿ ಮಹಾರಾಷ್ಟ್ರ ಸಮ್ಮಿಶ್ರ ಸರ್ಕಾರದ ಶಿವಸೇನೆ ಮಂತ್ರಿಯು ನುಗ್ಗಲು ನೋಡಿದ್ದು ದೊಡ್ಡ ಗೊಂದಲಕ್ಕೆ ಕಾರಣವಾಗಿದೆ. ಆಳುವ ಪಕ್ಷದ ಮಂತ್ರಿ ಪ್ರತಾಪ್ ನಾಯಕ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಬಂದಾಗ ಎಂಎನ್ಎಸ್ ಕಾರ್ಯಕರ್ತರು ಅವರಿಗೆ ಮುತ್ತಿಗೆಯನ್ನ ಹಾಕಿ ಹೊರತಳ್ಳಿದ್ರು. ಕೆಲವರು ಮಂತ್ರಿ ಮೇಲೆ ಕೈ ಮಾಡಲು ಕೂಡ ಪ್ರಯತ್ನಿಸಿದ್ರು. ರಾಜ್ ಠಾಕ್ರೆಯವರ ಎಂಎನ್ಎಸ್ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತಿದೆ. ಅದರಲ್ಲಿ ಸಚಿವರಾಗಿರುವ ವ್ಯಕ್ತಿ ಹೇಗೆ ತಾನೇ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯ ಎಂದು ಎಂಎನ್ಎಸ್ ಕಾರ್ಯಕರ್ತರು ತಕರಾರು ತೆಗೆದರು. ಇದೇ ವೇಳೆ ಆಹಾರದ ಸ್ಟಾಲ್ ಇಟ್ಟಿದ್ದ ಒಬ್ಬ ವ್ಯಕ್ತಿ ಮರಾಠಿ ಮಾತನಾಡಿಲ್ಲ ಎಂದು ಕೆಲವರು ಆತನ ಮೇಲೆ ಕೈ ಮಾಡಿದ್ದಾಗಿಯೂ ಹೇಳಲಾಗಿದೆ. ಈ ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ಎಂಎನ್ಎಸ್ ಕಾರ್ಯಕರ್ತರನ್ನ ವ್ಯಾನಿಗೆ ತಳ್ಳಿದ್ರು. ಆಳುವ ಬಿಜೆಪಿ ಒಡೆದು ಆಳುವ ಮೂಲಕ ಹೋರಾಟಗಳನ್ನು ಮುರಿಯಲು ನೋಡುತ್ತಿದೆ ಎಂದು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಆಪಾದನೆಯನ್ನ ಮಾಡಿದ್ರು. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.